ಎಲ್ಲರಿಗೂ ನಮಸ್ಕಾರ. ಪೂರಕ್ಲೆಲ್ಲ ಸೊಲ್ಮೆಲು ಏನಿ ನಾಮ ತೊರಕ್ಕೆ ಮೀನು ಆಜಾವುಗ. ಇವತ್ತು ನಾವು ತೊರಕೆ ಮೀನಿನ ಸುಕ್ಕ ಮಾಡುವ. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಕಡೆ ಮುಟ ಸ್ಕಿಪ್ ಮಲ್ಪನೆ ತೊಲೆ ಇಷ್ಟ ಅಂಡ ನಿಕ್ಲ ಫ್ಯಾಮಿಲಿ ಫ್ರೆಂಡ್ಸ್ನಾಗಲೇ ಪೂರ ಶೇರ್ ಮಾಡ್ತೊಂಡೆ. ಮಸ್ತ್ ಸೋ ಕಾಪಿನ ಒಂಜಿ ಸುಕ್ಕ, ತುಂಬ ಒಳ್ಳೆ ಸುಕ್ಕ ರೆಸಿಪಿ. ಇದಕ್ಕೆ ನಾನೀಗ ಇಲ್ಲಿ ಒಣ ಮೀನನ್ನು ತಗೊಂಡಿದ್ದೇನೆ. ತೊರಕ್ಕೆ ಮೀನು, ಒಣ ಮೀನು, ನುಂಗೇಲ್ ತೊರಕ್ಕೆ ಎಂದು ತಂದೆ. ಒಂದೇನಿತ ನಮ್ಮ ಮೂರೋಡು. ಇದನ್ನೀಗ ನಾವು ಕಟ್ ಮಾಡಿಕೊಳ್ಳುವ ಸಣ್ಣ ಸಣ್ಣ ತುಂಡುಗಳಾಗಿ. ಇದರಲ್ಲಿ ತುಂಬ ಉಪ್ಪಿನ ಅಂಶ ಇರೋದರಿಂದ ಇದನ್ನು ಅರ್ಧದಿಂದ ಮುಕ್ಕಾಲು ಗಂಟೆ ನೀರಿನಲ್ಲಿ ನೆನೆಸಿಡ್ಬೇಕಾಗ್ತದೆ. ಒಂದಂತ ಜಾಸ್ತಿ ಉಪ್ಪು ನಂಚಂದರೆ ಅರ್ಧರ್ಧ ಮುಕ್ಕಾಲು ಗಂಟೆ ನೀರು ನೆನೆತ್ತೀವೋಡು. ಬೊಕ್ಕ ಶೋಕು ಉಪ್ಪುದು ರೆಡಿ ಮಾಡ್ತಾ ನೋಡು. ಹೀಗೆ ನೋಡಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಇಂಚ ನಮ್ಮ ಎಲ್ಲೆಲ್ಲೇ ಪೀಸ್ ಕಟ್ ಮಾಡ್ತದೆ ಒಂದೊಂದು ಶೋಕು ಬೆಕ್ಕು ನೋಡು. ಒಂದೇನಿದೆ ನಮ್ಮ ನೀರು ಬದುಲೇರೆ ಪಾಡ್ಗ. ಇದನ್ನು ನೀರಿನಲ್ಲಿ ನಾವು ಅರ್ಧ ಗಂಟೆ ನೆನೆಸಿಡುವ. ಇದು ಅರ್ಧ ಗಂಟೆ ಆದಮೇಲೆ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಅರ್ಧ ಗಂಟೆ ಹಾಕಿ ನಾವು ಒಂದೊಂದು ಶೋಕು ದೆಕ್ಕದು ಲೊಂಬುದು ತುಲೆ ರೆಡಿ ಮಾಡ್ತು ಜೀವ ನೋಡು. ಇವಾಗ ಇದು ಅರ್ಧ ಗಂಟೆ ಆಯಿತು. ಅದನ್ನು ನಾನು ತೊಳೆದು ರೆಡಿ ಮಾಡಿ ಇಟ್ಕೊಂಡೆ. ಅರ್ಧ ಗಂಟೆ ಹಾಕಿನ ದೆಕ್ಕದೀವಂಡೆ. ಇಂಚಿದು ಒಂದು ಪ್ಯಾನಿಗೆ ಅರ್ಧ ಗಡಿ ತಾರೇನ ಶೋಕು ಪೊತ್ಪೆ. ಇವಾಗ ಒಂದು ಪ್ಯಾನಲ್ಲಿ ನಾನು ಸ್ವಲ್ಪ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಚೆನ್ನಾಗಿ ಹುರ್ಕೊಳ್ತೇನೆ. ಇದು ತುಂಬ ಹುರ್ಕೊಂಡ್ರೆ ಒಳ್ಳೆ ಆಗ್ತದೆ ಸುಕ್ಕ. ಇವಾಗ ಇದು ಆಯಿತು. ಗ್ಯಾಸ್ ಬಂದ್ ಮಾಡುವ. ಒಂದು ಟ್ಯಾಂಡ್ ಗ್ಯಾಸ್ ಬಂದ್ ಮಾಡ್ಬೇಕ. ಇಂಚಿಡಿಯನ್ನು ನಾನೊಂದು ಬಿಸಿಲದಿಯೇ ಐಕೆ ಚೂರು ಎಣ್ಣೆ ಬಾಡಿಯೆ ಬೊಕ್ಕ ಒಂಜಿ ನೀರುಳ್ಳಿನ ಮೂರ್ದು ಬಾಡಿಯೆ. ಇನ್ನೊಂದು ಮಣ್ಣಿನ ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಮತ್ತು ಒಂದು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಅದಕ್ಕೆ ನಾನು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೇನೆ. ನೀರುಳ್ಳಿ ಚೂರು ಬಾಡಿಗಿನ ನಾವು ಅರ್ಧ ಚಮಚದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಲ ಒಂತೆ ಬೇರೆ ಸೊಪ್ಪು ಅಡ್ಗ. ಇವಾಗ ಇಲ್ಲಿ ನಾನು ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಒಂದು ಟೊಮೆಟೊನ್ಲ ಮೂರ್ದು ಪಾಡ್ಯ. ನಮ್ಮನೆದು ಉಪ್ಪು ಪೂರ ಪಾಡ್ನು ಬೊಚ್ಚಿದ ಪಂಡ ಮೀನುಡು ಉಪ್ಪು ಇಪ್ಪುನು ಅಂಚಾದು. ಇಲ್ಲಿ ನಾವು ಉಪ್ಪು ಸೇರಿಸಬಾರ್ದು. ಒಣ ಮೀನು ಆದ್ದರಿಂದ ಅದರಲ್ಲಿ ಉಪ್ಪು ಇರ್ತದೆ. ಇವಾಗ ಇಲ್ಲಿ ಅರಸಿನವನ್ನು ಸೇರಿಸ್ತಾ ಇದ್ದೇನೆ. ಇದು ಮಂಜಳದ ಪುಡಿ ಮುಲ್ಪ ಪಾಡ್ಯ ಅವೆಲ್ಲ ಶೋಕು ನಮ್ಮ ಬೆರವುಗ. ನಾನು ಪುಳಿ ಮುಂಚಿ ಪೌಡರ್ ಮಲ್ದಿನ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಲ್ದೆ. ಅಂಚದು ಮುಲ್ಪನ ತೋರಿಸ್ಪ ಒಂದುಜ್ಜಿ ಪುಳಿ ಮುಂಚಿ ಪೌಡರ್ ಮಲ್ಪನ ಮುಲ್ಪ 1.5 ಚಮಚದಷ್ಟು ಪುಳಿತ ನೀರು ಪಾಡ್ಯ. ಇಲ್ಲಿ ನಾನು 1.5 ಚಮಚದಷ್ಟು ಹುಣಸೆ ಹಣ್ಣಿನ ರಸವನ್ನು ಸೇರಿಸಿದೆ. ನಾನಿಲ್ಲಿ ಪುಳಿ ಮುಂಚಿ ಪೌಡರ್ ಹೇಗೆ ಮಾಡೋದಂತ ತೋರಿಸ್ತಾ ಇಲ್ಲ. ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ನನ್ನ ಚಾನಲಲ್ಲಿ. ಇವಾಗ ನಾವು ತೊಳೆದಿಟ್ಟ ಮೀನನ್ನು ಇದಕ್ಕೆ ಹಾಕುವ. ಒಣ ಮೀನು ಇದು ಮೂಲ ಲುಂಬುದೀಚಿನ ನುಂಗೆಲ್ ಮೀನನ್ನು ಇಕ್ಕ ಪಾಡ್ಗ ತೊರಕ್ಕೆ ಮೀನನ್ನು ಒಂದೊಂದು ಶೋಕು ಬೆರವಡು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಮಸಾಲ ಜೊತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಪುಳಿ ಮುಂಚಿ ಪೌಡರ್ನ ಲಿಂಕನ್ನು ಕೊಟ್ಟಿರ್ತೇನೆ. ಖಂಡಿತ ಒಂದ್ಸಲ ಚೆಕ್ ಮಾಡಿ. ಪುಳಿ ಮುಂಚಿ ಪೌಡರ್ದ ನಾನು ಡಿಸ್ಕ್ರಿಪ್ಷನ್ದು ಲಿಂಕ್ ಕೊಡ್ದಿಪ್ಪೆ. ಅವು ಪಂಡ ಕೋರಿದ ಪುಳಿ ಮುಂಚಿ ಪೌಡರು ಒಯ್ಕಲ ಹಾಕೊಂಡು ವೆಜ್ಜಿಗ್ಲ ಹಾಕೊಂಡು ಈ ನುಂಗೆಲ್ ಮೀನುಗಳ ಹಾಕೊಂಡು ಅಂಚನೆ ಕೋರಿಗ್ಲ ಹಾಕೊಂಡು ನಿಗಳು ಮತ್ತಿಂದ ಏಪಲ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ಅರ್ಧ ಕಪ್ನಷ್ಟು. ಅರ್ಧ ಕಪ್ದಾತ ನೀರು ಪಾಡ್ದು ಶೋಕು ಬೆರದು ಒಂದೊಂದು ಮುಚ್ಚಲು ಮುಚ್ಚಿದ ಬೇಯ್ಪೌಡು. ಇದನ್ನು ಮುಚ್ಚಲು ಮುಚ್ಚಿ ಬೇಯಿಸಬೇಕು. ನಾನು ಹೇಳಿದ ಪುಳಿ ಮುಂಚಿ ಪೌಡರ್ ನಿಮಗೆ ಚಿಕನ್ ಸುಕ್ಕ ಅಥವಾ ಈ ಥರ ಮೀನಿನ ಸುಕ್ಕ ಆಮೇಲೆ ತರಕಾರಿ ಸುಕ್ಕ ಮಾಡಲಿಕ್ಕೂ ಒಳ್ಳೆ ಆಗ್ತದೆ. ನೀವು ಒಮ್ಮೆ ಮಾಡಿಟ್ರೆ ತುಂಬ ಟೈಮ್ ಬರ್ತದೆ ಅದು. ಇವಾಗ ನೋಡಿ ಇದು ಮೀನು ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಇದರಲ್ಲಿ ಮೀನು ಬೇಯ್ದಂದ್ರೆ ಮಸ್ತ್ ಶೋಕ್ ಹಾಕೊಂಡು ಫ್ರೆಂಡ್ಸ್ ನೀವು ಇಂಚವರ ಖಂಡಿತ ಟ್ರೈ ಮಾಡ್ಪ್ಲೆ. ಅಂಚೆ ನಿಗಲ ಫ್ಯಾಮಿಲಿ ಫ್ರೆಂಡ್ಸ್ ನಗಳ ಜೊತೆ ಶೇರ್ ಮಾಡ್ಪ್ಲೆ. ಇವಾಗ ನೋಡಿ ಇದು ಪುಳಿ ಮುಂಚಿ ಪೌಡರ್ ನಾನಿಲ್ಲಿ ಹಾಕ್ತಾ ಇದ್ದೇನೆ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೋಬೇಕು. ಮುಲ್ಬನ್ ಪುಳಿ ಮುಂಚಿ ಪೌಡರ್ ಪಾಡಿ ನಿಗ್ಲೇದು ಖಾರ ಬೋಡು ಆ ಹದತ್ತು ನಿಗಲು ಒಂದು ಪುಳಿ ಮುಂಚಿ ಪೌಡರ್ ಪಾಡೋನ್ಲೆ. ಇವಾಗ ನೋಡಿ ಇದನ್ನು ನಾವು ಚೆನ್ನಾಗಿ ಬೆರೆಸಿ ಇದಕ್ಕೆ ನಾವು ಹುರಿದಿಟ್ಟ ತೆಂಗಿನ ತುರಿಯನ್ನು ಇಲ್ಲಿ ಸೇರಿಸ್ಕೊಳ್ಳುವ. ಈಗ ಒಂದೇನು ಶೋಕು ಮಸಾಲ ಬೆರದು ನಮ್ಮ ಪೊತ್ತು ದೀತಿನ ತಾರೆಯನ್ನಿಕ್ಕೆ ಪಾಡ್ಗ ಬೊಕ್ಕ ಒಂದು ಇತ್ತೆ ನೀರು ತೋರಿಸಿಟ್ಟು ಬೊಕ್ಕ ಡ್ರೈ ಹಾಕೊಂಡು ಇವಾಗ ಇದು ಸ್ವಲ್ಪ ನೀರು ಥರ ಕಾಣ್ತಾ ಉಂಟು ಮತ್ತು ಅದು ಡ್ರೈ ಆಗ್ತದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಸಿಗ್ತದೆ.
ಇವಾಗ ಇದನ್ನು ಚೆನ್ನಾಗಿ ಬೆರೆಸಿ ಆದಮೇಲೆ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಇಡುವ. ಒಂದು ಶೋಕು ಬೆರೆದಾಕಿನ ನಮಗೆ 2 ನಿಮಿಷ ಮುಚ್ಚಳ ಮುಚ್ಚಿಟ್ಟು ಲೋ ಫ್ಲೇಮ್ ದೀಕ. ನಿಗಳಿಗೆ ಇಷ್ಟ ಅಂಡ ನನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿದ ಜನ ಸಬ್ಸ್ಕ್ರೈಬ್ ಮಾಡ್ತು ಆಯ್ತಾ. ಬರೀ ಟಿಪ್ನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಾಡ್ಪ್ಲೆ ನಿಗಳ ಫ್ಯಾಮಿಲಿ ಫ್ರೆಂಡ್ಸ್ನಾಗಲಿ ಶೇರ್ ಮಲ್ಪರೆ ಮರಪೊಡ್ಚಿ. ಇವಾಗ ನೋಡಿ ಇದು ಮುಚ್ಚಳ ತೆಗೆದಾದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನು ನಾವು ಗ್ಯಾಸ್ ಬಂದ್ ಮಾಡಬಹುದು. ಇನ್ನು ಶೋಕು ಬೈದಂತೆ ಗ್ಯಾಸ್ ಬಂದ್ ಮಲ್ಪುಗ ನಾವಂತೆ ಕೊತ್ತಂಬರಿ ಸೊಪ್ಪು ಮುಲ್ಪ ಪಾಡ್ಗ. ಇಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೋಬೇಕು, ಒಳ್ಳೆ ಫ್ಲೇವರ್ ಕೊಡ್ತದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಫುಲ್ಲು ಡ್ರೈ ಆಗ್ತದೆ ಸುಕ್ಕ. ಒಂದು ಚಪ್ಪೆ ಹಾಕಿನ ಬೊಕ್ಕಲ ಡ್ರೈ ಆದ ಬರ್ಪುಂಡು ನಮ್ಮ ತೊರಕ್ಕೆ ಮೀನಿನ ಸುಕ್ಕ. ತೊರಕ್ಕೆ ಮೀನಿನ ಸುಕ್ಕ, ಒಣ ಮೀನಿನ ಸುಕ್ಕ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಖಂಡಿತ ನೀವು ತಪ್ಪದೆ ಟ್ರೈ ಮಾಡಿ ಈ ರೆಸಿಪಿಯನ್ನು. ನೋಡಿ ಸ್ವಲ್ಪ ತಣ್ಣಗಾದ ನಂತರ ಹೇಗೆ ಬಂದಿದೆ ನೋಡಿ. ಒಂದು ಚಪ್ಪೆ ಹಾಕಿನ ಎಂಚ ಬೈದಂತಲೇ ಒಂದೆಂತ ನಮ್ಮನೆ ಪ್ಲೇಟಿಗೆ ಸರ್ವ್ ಮಲ್ಪುಗ. ಇವಾಗ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ತೊರಕೆ ಮೀನಿನ ಸುಕ್ಕ ಚೆನ್ನಾಗಿ ಬಂದಿದೆ. ನಿಮಗೂ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ನಿಗಳಿಗೆ ಇಷ್ಟ ಅನ್ನೋದೇನುವೆ ನಮ್ಮ ತೊರಕೆ ಮೀನಿಂದ ಆಜಾದಿನ ಪುಳಿಮುಂಚಿ ಪೌಡರ್ ಡಿಸ್ಕ್ರಿಪ್ಷನ್ ಪಾರ್ದಿಪ್ಪೆ ಖಂಡಿತ ತೂಲೆ. ಪುಳಿಮುಂಚಿ ಪೌಡರ್ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ಖಂಡಿತ ನೋಡಿ. ನಮ್ಮ ತೊರಕೆ ಮೀನಿನ ಸುಕ್ಕ ರೆಡಿ ಆಯಿತು. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಯ್ನಾತ್ ಶೇರ್ ಮಲ್ಪ್ಲೆ, ಲೈಕ್ ಮಲ್ಪ್ಲೆ, ಕಮೆಂಟ್ ಮಲ್ಪ್ಲೆ ಏತು ಸೋಕು ಬೈದ್ರು ತೊಲೆ ನಮ್ಮ ತೊರಕೆ ಮೀನಿಂದ ಆಜಾದಿನ ಮಸ್ತ್ ರುಚಿಲ ಆಪುಂಡು ಗಂಜಿದೊಟ್ಟಿಗೂ ಅಥವಾ ನುಪ್ಪು ಸಾರದೊಟ್ಟಿಗೂ ಶೋಕು ಆಪುಂಡು. ಕಡೆ ಮುಟ್ಟ ತುಯ್ನಕ್ಕೆ ಧನ್ಯವಾದ.